ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರಾಜ್ಯಮಟ್ಟದ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತಗೊಂಡು ಬೆಳ್ತಂಗಡಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘದ 22ನೇ ಶಾಖೆಯು ಜನವರಿ 28ರಂದು ನರಿಮೊಗರು ಗ್ರಾಮದ ಪುರುಷರಕಟ್ಟೆ ಸಿದ್ದಣ್ಣ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ನೂತನ ಶಾಖೆಯನ್ನು ಉದ್ಘಾಟಿಸಿದ ಪುತ್ತೂರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಭಿಲ್ಲವ ಸಂಘದ ಅಧ್ಯಕ್ಷ ಸತೀಶ್ ಕುಮಾರ್ ಕೆಡೆಂಜಿ ಮಾತನಾಡಿ, ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘದ ಪುತ್ತೂರಿನ 2ನೇ ಶಾಖೆ ಪ್ರಾರಂಭವಾಗಿದೆ. ಪೈಪೋಟಿಯ ಯುಗದಲ್ಲಿದ್ದು ನಗುಮೊಗದ ಸೇವೆ ಹಾಗೂ ಶೀಘ್ರವಾಗಿ ಸಾಲ ಮಂಜೂರಾತಿ ಮಾಡಿದರೆ ಜನ ಇಷ್ಟಪಡುತ್ತಾರೆ ಎಂದರು. ಅದರ ನಂತರ ಪುತ್ತೂರಿನಲ್ಲಿ ಇದು 2ನೇ ಶಾಖೆ ಇವತ್ತು ನಮ್ಮೂರಿನಲ್ಲಿ ನಾನು ದಿನವೂ ಪುತ್ತೂರಿಗೆ ಹೋಗಿ ಬರುವಂತಹ ದಾರಿ ಇಲ್ಲಿ ಪುರುಷರಕಟ್ಟೆಯಲ್ಲಿ ಪ್ರಾರಂಭ ಆಗಿದೆ. ಇದೊಂದು ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಅತಿ ಕಡಿಮೆ ಅವಧಿಯಲ್ಲಿ ಕೇವಲ 2008ರಲ್ಲಿ ಪ್ರಾರಂಭ ಆಗಿ ಇವತ್ತು 1,000 ಕೋಟಿ ರೂಪಾಯಿಯ ವ್ಯವಹಾರ ಮಾಡ್ತಾ ಇರುವಂತಹ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಇದು ಚಿಕ್ಕ ವಿಚಾರ ಅಲ್ಲ. ಇದರಲ್ಲಿ ನಿರ್ದೇಶಕರೆಲ್ಲ ಹಿರಿಯವರು ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಯುವಕರು, ಹಿರಿಯರ ಮಾರ್ಗದರ್ಶನ, ಕಿರಿಯರ ಕಾರ್ಯಶೀಲತೆ ಈ ಎರಡು ಜೊತೆಗೂಡಿ ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿ ನನ್ನ ಒಂದು ಭಾವನೆ. ಈ ಸಂಸ್ಥೆ ಬ್ಯಾಂಕ್ ಅಂತ ಹೇಳಿದ್ರೆ ಈಗಾಗಲೇ ಮೋನಪ್ಪ ಪೂಜಾರಿ ಹೇಳಿದ್ರು, ಈಗ ಪೈಪೋಟಿಯ ಯುಗ, ಎಲ್ಲ ಎಷ್ಟೋ ಸಹಕಾರಿ ಸಂಸ್ಥೆಗಳಿದೆ. ಅದು ಠೇವಣಿ ಸಂಗ್ರಹ ಮಾಡುವುದರಿಂದ ಹಿಡಿದು ಸಾಲ ಕೊಡುವುದರಲ್ಲಿ ಪೈಪೋಟಿಯಲ್ಲಿ ಇವತ್ತು ನಡೀತಾ ಇದೆ. ನಾವು ನಗುಮುಖದ ಸೇವೆ ಮತ್ತು ಅತಿ ಶೀಘ್ರವಾಗಿ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿಗೆ ಗ್ರಾಹಕರ ಹೋಗ್ತಾರೆ. ಇಂದಿನ ಒಂದು ಕಾಲ ಇತ್ತು, ಸಾಲ ಕೇಳಲಿಕ್ಕೆ ಹೋದ್ರೆ ಒಂದು ನಮೂನೆ ಅವರನ್ನೊಂದು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತ ಒಂದು ಕಾಲಘಟ್ಟ ಒಂದು 25-30 ವರ್ಷಕ್ಕಿಂತ ಹಿಂದೆ. ಈಗ ಆಗಲ್ಲ. ಠೇವಣಿದಾರರಿಗಿಂತ ಬ್ಯಾಂಕ್ ಸಂಸ್ಥೆ ಅದು ಬೆಳಿಬೇಕಿದ್ರೆ ಉಳಿಬೇಕಿದ್ರೆ ಅಲ್ಲಿ ಸಾಲಗಾರನೇ ಮುಖ್ಯ. ಠೇವಣಿದಾರರು ಬಡ್ಡಿಯನ್ನು ತೆಗೆದುಕೊಂಡು ಹೋಗ್ತಾರೆ, ಬಡ್ಡಿಯನ್ನು ಕೊಡುವವರು ಸಾಲಗಾರರು. ಸಾಲ ತೆಗೆದ್ರೆ ಮಾತ್ರ ಬ್ಯಾಂಕ್ ನಡೀಲಿಕ್ಕೆ ಸಾಧ್ಯ. ಹಾಗಿರುವಾಗ ನಿರ್ದೇಶಕರಿಗೆಲ್ಲ ಸೇರಿ ಸಾಲವನ್ನು ಕೊಡ್ತಾರೆ, ಸಾಲ ಮಂಜೂರು ಮಾಡ್ತಾರೆ. ಆ ಸಾಲವನ್ನು ತಪ್ಪ ಸಮಯದಲ್ಲಿ ಕಟ್ಟಿಸುವಂತಹ ಜವಾಬ್ದಾರಿ ಸಿಬ್ಬಂದಿ ವರ್ಗದವರಿಗೆ. ಈ ಸಂಸ್ಥೆ ಬೆಳೀಲಿಕ್ಕೆ ಸಿಬ್ಬಂದಿ ವರ್ಗದವರ ಒಂದು ಕಾರ್ಯದಕ್ಷತೆ ಮತ್ತು ಅವರ ಕ್ರಿಯಾಶೀಲತೆ ಇದಕ್ಕೆ ಒಂದು ಪೂರಕ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭದ್ರತಾ ಕೋಶ ಉದ್ಘಾಟಿಸಿದ ನರಿಮೊಗರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರಿಣಿ ನಿತ್ಯಾನಂದ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಪ್ರಾರಂಭಗೊಂಡ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘದ ಶಾಖೆಗಳು ಹಳ್ಳಿಗಳಿಗೆ ವಿಸ್ತರಿಸಲಿ, ಸಂಘದ ಮುಖಾಂತರ ಜನರಿಗೆ ಉತ್ತಮ ಸೇವೆ ದೊರೆಯಲಿ ಎಂದು ಶುಭ ಹಾರೈಸಿದರು. ಇನ್ನಷ್ಟು ಗಲ್ಲಿಗಳಲ್ಲಿ ಈ ಬ್ಯಾಂಕ್ ಆಗಲಿ ಅಂತ ಹೇಳುತ್ತಾ ಆ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಗಣಕಯಂತ್ರ ವಿಭಾಗವನ್ನು ಉದ್ಘಾಟಿಸಿದ ನರಿಮೊಗರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನವೀನ್ ಡಿ ಮಾತನಾಡಿ, ಪುರುಷರ ಕಟ್ಟೆಯಲ್ಲಿ ಪ್ರಾರಂಭವಾದ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘವು ನರಿಮೊಗರು ಶಾಂತಿಗೋಡು 2 ಗ್ರಾಮಗಳ ಜನರ ಆಶೋತ್ತರಗಳ ಈಡೇರಿಕೆಗೆ ಧ್ವನಿಯಾಗಿ ಕೆಲಸ ಮಾಡುವಂತಾಗಲಿ, ಸಂಘದ ಶಾಖೆಗಳು ರಾಜ್ಯವ್ಯಾಪಿ ಪಸರಿಸಲಿ ಎಂದು ಆಶಿಸಿದರು. ಈ ಪುರುಷರ ಕಟ್ಟೆಯಲ್ಲಿ ಈ ಒಂದು ಸಹಕಾರಿ ಸಂಘ ಉದ್ಘಾಟನೆಗೊಳ್ಳುತ್ತಿರುವುದು ನಮಗೆ ಬಹಳ ಸಂತೋಷದಾಯಕ. ಈ 2 ಗ್ರಾಮಗಳ ಜನರ ಆಶೋತ್ತರಗಳಿಗೆ ಈ ಒಂದು ಸಹಕಾರಿ ಸಂಘವು ಧ್ವನಿಯಾಗಿ ಕೆಲಸ ಮಾಡಲಿ. ಈ ಸಹಕಾರಿ ಸಂಘದ ಶಾಖೆಗಳು ರಾಜ್ಯವ್ಯಾಪಿ ಪ್ರಸರಿಸಲಿ ಅನ್ನುವಂತ ಆರೈಕೆಯೊಂದಿಗೆ ನನ್ನನ್ನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿ. ನಿರಖುಟೇವಣಿ ಪ್ರಮಾಣಪತ್ರ ವಿತರಿಸಿದ ನರಿಮೊಗರು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಸಂಚಾಲಕ ಭಾಸ್ಕರ್ ಆಚಾರ್ ಹಿಂದಾರ್ ಮಾತನಾಡಿ, ಸಹಕಾರಿ ಕ್ಷೇತ್ರಕ್ಕೆ ಬಾರದವರು ಯಾರೂ ಇಲ್ಲ, ಎಲ್ಲ ವರ್ಗದ ಜನರು ಸಹಕಾರ ಸಂಘಕ್ಕೆ ಬರುತ್ತಾರೆ. ಪುರುಷರ ಕಟ್ಟೆಯಲ್ಲಿ ಪ್ರಾರಂಭವಾದ ಯಾವುದೇ ಉದ್ಯಮ ಸಂಸ್ಥೆಗಳು ನೆಲಕಚ್ಚಿದ ಉದಾಹರಣೆಗಳಿಲ್ಲ ಎಂದರು. ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಈ ಸಹಕಾರಿ ಕ್ಷೇತ್ರದಲ್ಲಿ ಬರದಂಥ ವ್ಯಕ್ತಿಗಳು ಯಾರೂ ಇರುವುದಿಲ್ಲ. ಸಾಮಾನ್ಯ ಲೆವೆಲಿಂದ ಠೇವಣಿದಾರ ತನಕ ಎಲ್ಲ ಪ್ರತಿನಿಧಿಗಳು ಸಹಕಾರಿ ಸಂಘದಲ್ಲಿ ಬಂದು ಒಳ್ಳೆಯ ಒಂದು ಸೇವೆಯನ್ನು ಬಯಸ್ತಾರೆ. ಈ ಸೇವೆಯನ್ನು ಕೊಡುವಂಥವರು ಅಲ್ಲಿ ಸಿಬ್ಬಂದಿ ವರ್ಗದವರು ಒಳ್ಳೆಯ ಸೇವೆಯನ್ನು ಕೊಟ್ಟರೆ ಒಳ್ಳೆಯ ಸಹಕಾರಿ ಸಂಘ ಆಗಿ ಬೆಳೀತದೆ. ಸಂಘಕ್ಕೆ ಸಹಕಾರ ಕೊಡುವಂಥದ್ದನ್ನು ಆಡಳಿತ ಮಂಡಳಿ ಮಾಡುವಂಥ ಜವಾಬ್ದಾರಿಗಳು ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ಊರಿನವರು ಸೇರಿ ನಡೆಸುವಂಥ ಒಳ್ಳೆಯ ಸಂಸ್ಥೆ ಆಗಬೇಕು ಅಂತಾದರೆ ಈ 3 ವಿಭಾಗ ಒಳ್ಳೆಯದಾಗಿರಬೇಕು. ಯಾವಾಗ ಸಿಬ್ಬಂದಿಗಳಿಂದ ಒಳ್ಳೆಯ ಸಹಕಾರ ಸೇವೆ ಸಿಗ್ತದ ಅಷ್ಟೊತ್ತಿಗೆ ಹರಿದು ಬರುವಂತಹ ಜನ ಖಂಡಿತ ಸಂಸ್ಥೆಗೆ ಬರ್ತಾರೆ ವಿಶ್ವಾಸದಿಂದ.
ಸಣ್ಣ ಪುಟ್ಟ ನೋವುಗಳಿದ್ದು ತೊಡೆದು ಹಾಕುವಂಥ ಶಕ್ತಿ ಸಿಬ್ಬಂದಿಗಳಿಗೆ ಇರಬೇಕು. ಅಂಥದ್ದು ಮಾಡಿದರೆ ಖಂಡಿತ ಅಭಿವೃದ್ಧಿ ಆಗ್ತದೆ, ಒಳ್ಳೆ ಅಭಿವೃದ್ಧಿಯಾಗಿ ಹೆಸರುವಾಸಿ ಆಗಲಿ. ಹುಣಸನಕಟ್ಟೆಯಲ್ಲಿ ಯಾವುದೇ ವ್ಯವಹಾರ ಮಾಡಿದರೆ ಒಂದು ವ್ಯಕ್ತಿ ಆಗಲಿ, ವ್ಯವಹಾರಸ್ಥರಾಗಲಿ, ಸಂಘ ಸಂಸ್ಥೆಗಳು ಇದುವರೆಗೆ ನೆಲಕಚ್ಚಿದ ಯಾವುದೇ ಉದಾಹರಣೆಗಳಿಲ್ಲ. ನಾನು ಇಲ್ಲಿ ಹತ್ತಿರದಿಂದ ಕಂಡುಬಂದಿದ್ದಾರೆ. ಭಗವಂತ ಇಲ್ಲಿ ಬರುವಂಥ ಎಲ್ಲರಿಗೂ ಒಳ್ಳೆಯದ ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಮುಖ್ಯ ಅತಿಥಿ ಸಂಪ್ಯ ಅಕ್ಷಯ್ ಕಾಲೇಜ್ನ ಅಧ್ಯಕ್ಷ ಜಯಂತ ನಡುಬೈಲು ಮಾತನಾಡಿ 15 ವರ್ಷದಲ್ಲಿ 22 ಶಾಖೆ ಪ್ರಾರಂಭಿಸಿರುವ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಸಾಧನೆ ಶ್ಲಾಘನೀಯ. ಪ್ರಾಮಾಣಿಕತೆ ಹಾಗೂ ಆತ್ಮವಿಶ್ವಾಸದ ಸೇವೆಯಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದರು. ಒಂದು ಮೊನಪ್ಪ ಸರ್ ಹೇಳಿದ್ರು 2 ವರ್ಷದಲ್ಲೇ ಇದು 2 ವರ್ಷದಲ್ಲಿ ಆಗುವಂತ ಒಂದು ಬ್ಯಾಂಕ್ ಆಗಬೇಕಿತ್ತು. ಇದು ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ಆನಂದ್ ಅವರ ಒಂದು ಪ್ರಯತ್ನದಿಂದ ಅವರು ಫಸ್ಟಿಂದಲೇ ಹೇಳಿದ್ರು ನಾನು ಇಲ್ಲಿ ಒಂದು ಮಾಡಲೇಬೇಕಿತ್ತಂತ. ಅದು ಅವರ ಈಗ ಒಂದು ಮತ್ತು ವೇದನಾಥ್ ಅವರಂತ ಒಂದು ಮಾರ್ಗದರ್ಶನದಲ್ಲಿ ಅದು ನಿಜವಾಗಿ ಗುರುದೇವ ಸೊಸೈಟಿ ಇನ್ನೂ ಒಂದು 25 ಶಾಖೆಗೆ ಅಣು ಇದೆ ಅಂತೆ. ಅದನ್ನು ಆದಷ್ಟು ಬೇಗ ಆಗಬೇಕು. ಯಾಕೆಂದ್ರೆ ಬೆಳ್ತಂಗಡಿಲಿ ಎಷ್ಟು ದೊಡ್ಡ ನಿಮ್ಮ ಶಾಖೆಗಳು ಇದೆಯಾ ಅಷ್ಟೇ ಶಾಖೆ ಪುತ್ತೂರಲ್ಲಿ ಕೂಡ ಆಗಬೇಕು. ಅಂದ್ರೆ ಪುತ್ತೂರು ಅಷ್ಟು ಒಂದು ಬೆಳೆಯುವಂತ ದೊಡ್ಡ ಒಂದು ನಗರ. ಆದ ಕಾರಣ ನಮ್ಮ ಸಹಕಾರ ಯಾವಾಗಲಿದೆ. ನಾನು ಆವಾಗ ಹೇಳಿದೆ ಸರ್, ಧರಣೇಂದ್ರ ಸರ್ ಅವ್ರ ಹತ್ರ ಎಲ್ಲ ಹೇಳಿದೆ, ಇನ್ನು ಕುಂಬ್ರ ಆ ಕಡೆಗೆಲ್ಲ ನಾವು ಜಾಗ ಮಾಡಿಕೊಡ್ತೇವೆ. ಆದಷ್ಟು ಬೇಗ ಈ ವರ್ಷದಲ್ಲೇ ನೀವೊಂದು 4-5 ಶಾಖೆಯನ್ನು ಮಾಡುವಂತ ಕೆಲಸ ಆಗ್ಬೇಕಂತ ಹೇಳಿ ನಮ್ಮ ಇಲ್ಲಿ ಇಬ್ಬರು ನಿರ್ದೇಶಕರು ಕೂಡ ಇದ್ದಾರೆ, KP ದಿವಾಕರ್ ಸರ್ ಮತ್ತು ಆನಂದ್ ಸರ್. ಅವರ ಪ್ರಯತ್ನದಿಂದ ಮುಂದೆ ಹೆಚ್ಚೆಚ್ಚು ಆಗಲಿ. ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಎನ್ ಪದ್ಮನಾಭ ಮಾಣಿಂಜ ಮಾತನಾಡಿ, ನಮ್ಮ ಶಾಖೆಯ ಮುಖಾಂತರ ಗ್ರಾಹಕರಿಗೆ ಪ್ರಾಮಾಣಿಕ, ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಸಿಬ್ಬಂದಿಗಳ ಮೂಲಕ ನೀಡಲಾಗುವುದು. ಅದರ ಮೂಲಕ ನಿಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಂತೆ ತಿಳಿಸಿದರು. ನಾನು ಬೆಳ್ತಂಗಡಿಯಿಂದ ಇಲ್ಲಿಗೆ ಬಂದು ಈ ಶಾಖೆಯನ್ನು ತೆರೆದಿದ್ದೇವೆ. ಅದಕ್ಕೆ ಸಹಕಾರವನ್ನು ಕೊಟ್ಟಂತ ಈ ಪರಿಸರದ ಎಲ್ಲ ಬಂಧುಗಳಿಗೆ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೆ ಕೂಡ ಈ ಸಂಸ್ಥೆಯನ್ನು ಬೆಳೆಸುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನಾನು ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡಲಿಕ್ಕೆ ತಯಾರಿದ್ದೇನೆ. ಏನಂತ ಹೇಳಿದರೆ, ನಮ್ಮ ಶಾಖೆಯಲ್ಲಿ ನಿಮಗೆ ಪ್ರಾಮಾಣಿಕ ಮತ್ತು ಪಾರದರ್ಶಕ ಮತ್ತು ಭ್ರಷ್ಟಾಚಾರ ರಹಿತ ಸೇವೆಯನ್ನು ನಮ್ಮ ಸಿಬ್ಬಂದಿ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಆ ಸೇವೆಯನ್ನು ಪಡ್ಕೊಂಡು ನಿಮ್ಮ ಅಗತ್ಯಗಳನ್ನು ಕೂಡ ಪೂರೈಸಿ ನಮ್ಮ ಸಂಸ್ಥೆಯನ್ನು ಕೂಡ ಬೆಳೆಸಿಕೊಳ್ಬೇಕಾಗಿ ನಿಮ್ಮಲ್ಲಿ ಈ ಮೂಲಕ ವಿನಂತಿಸ್ತಾ, ನರಿಮೊಗರು ಶ್ರೀ ಮೃತ್ಯುಂಜಯೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಲೋಕಪ್ಪಗೌಡ ಕೆರೆಮನೆ ಉಳಿತಾಯ ಖಾತೆ ಪುಸ್ತಕ ವಿತರಿಸಿದರು. ಶಾಂತಿಗೋಡು ಬಿಲ್ಲವ ಗ್ರಾಮ ಸಮಿತಿ ಅಧ್ಯಕ್ಷ ರವೀಂದ್ರ ಕೆ ಕಲ್ಕಾರ್ ಹಾಗೂ ಮುಂಡೂರು ಬಿಲ್ಲವ ಗ್ರಾಮ ಸಮಿತಿ ಅಧ್ಯಕ್ಷ BT ಮಹೇಶ್ ಚಂದ್ರ ಸಾಲಿಯನ್ ಸಂದರ್ಭೋಚಿತವಾಗಿ ಮಾತನಾಡಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕ್ರೀಡಾ ಕ್ಷೇತ್ರದ ಸಾಧಕರಾದ ದೀಕ್ಷಾ ಹಾಗೂ ಭವಿತ್ ಪರವಾಗಿ ಆತನ ತಂದೆ ಶ್ರೀಧರ್ ಪೂಜಾರಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಶಾಖೆಗೆ ಸ್ಥಳಾವಕಾಶ ನೀಡಿದ ಸಿದ್ದಣ್ಣ ಕಟ್ಟಡದ ಮಾಲಕ ನವೀನ್ ಪ್ರಭು ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಶಾಖೆ ತೆರೆಯಲು ಸಹಕರಿಸಿದ ಕೆ ಕೃಷ್ಣಪ್ಪ ಪೂಜಾರಿ ಕೈಂದಾಡಿ, ರಾಮಕೃಷ್ಣ SD ಸರ್ವೆ, ಉದಯ್ ಚಂದ್ರ ಕೆ, ಜನಾರ್ದನ ಪೂಜಾರಿ ಮುಗೇರಡ್ಕ, ಜಯಲಕ್ಷ್ಮಿ ಮುಗೇರಡ್ಕ, ಹೂವಪ್ಪ ಪೂಜಾರಿ ಮುಗೇರಡ್ಕ, ಚಂದ್ರಕಲಾ ಮುಕ್ವೆ, ಲೋಹಿತ್ ಕಲ್ಕಾರ್, ರವೀಂದ್ರ ಕೆ ಕಲ್ಕಾರ್, ಪುರಂದರ ಬಂಗೇರ ಒತ್ತೆಮುಂಡೂರು, ಶರತ್ ಕೈಪಂಗಳ, ಮೋನಪ್ಪ ಪೂಜಾರಿ ಮುಂಡೋಡಿ, ಎಂ ಬಾಲಕೃಷ್ಣ ಪೆರ್ಯಡ್ಕ, ದಿನೇಶ್ ಕೈಪಂಗಳರವರನ್ನು ಕೃತಜ್ಞತಾ ಪತ್ರ ನೀಡಿ ಗೌರವಿಸಲಾಯಿತು. ಪ್ರಗತಿಪರ ಕೃಷಿಕ KS ಚಂದ್ರಶೇಖರ, ನರಿಮೊಗರು ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ರೈ ಶಿಬರ, ನರಿಮೊಗರು ಬಿಲ್ಲವ ಗ್ರಾಮ ಸಮಿತಿ ಅಧ್ಯಕ್ಷ ವೇದನಾಥ ಸುವರ್ಣ, ಸರ್ವೆ ಬಿಲ್ಲವ ಗ್ರಾಮ ಸಮಿತಿ ಅಧ್ಯಕ್ಷ ರಾಮಕೃಷ್ಣ ಸರ್ವೆದೋಳ, ಕಟ್ಟಡ ಮಾಲಕ ನವೀನ್ ಪ್ರಭು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗೌರಿ ಹೊನ್ನಪ್ಪ ಶಾಂತಿಗೋಡು ಪ್ರಾರ್ಥಿಸಿದರು. ಸಂಘದ ಉಪಾಧ್ಯಕ್ಷ ಭಗೀರಥ ಜಿ ಸ್ವಾಗತಿಸಿದರು. ಸಂಘದ ವಿಶೇಷಾಧಿಕಾರಿ ಮೋನಪ್ಪ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶ್ವಥ್ ಕುಮಾರ್ ಹಾಗೂ ಕಡಬ ಶಾಖೆಯ ಸ್ವಾತಿ ಕಾರ್ಯಕ್ರಮ ನಿರೂಪಿಸಿದರು. ನಿರ್ದೇಶಕ ಆನಂದ ಪೂಜಾರಿ ಸರ್ವೆದೋಳ ವಂದಿಸಿದರು. ನಿರ್ದೇಶಕರಾದ ಸಂಜೀವ ಪೂಜಾರಿ, ಜಗದೀಶ್ ಚಂದ್ರ DK, ಡಾಕ್ಟರ್ ರಾಜಾರಾಮ್ KB, ಜಯವಿಕ್ರಮ, KP ದಿವಾಕರ, ತನುಜಾ ಶೇಖರ್, ಚಂದ್ರಶೇಖರ್, ಶೇಖರ ಬಂಗೇರ, ಧರಣೇಂದ್ರ ಕುಮಾರ್,
ಪುರುಷರಕಟ್ಟೆ ಶಾಖಾ ವ್ಯವಸ್ಥಾಪಕ ಪವನ್ ಕೆ, ಕೇಂದ್ರ ಕಚೇರಿ ವ್ಯವಸ್ಥಾಪಕ ಕೀರ್ತನ್ ಕುಮಾರ್ ಹಾಗೂ ಮಾರುಕಟ್ಟೆ ವ್ಯವಸ್ಥಾಪಕ ಶಿವಪ್ರಕಾಶ್, ಸಹಕಾರಿ ಸಂಘದ ಎಲ್ಲಾ ಶಾಖೆಗಳ ಸಿಬ್ಬಂದಿಗಳು ಸೇರಿದಂತೆ ನೂರಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.